ಕುಡ್ಲ ಕ್ಯಾಟರಿಂಗ್ ಮಾಲಕರನ ಒಕ್ಕೂಟದ ಮುತಾಲಿಕೆಡು ಲಾಕ್ಡೌನ್ ಸಂಕಷ್ಟಡು ಬೇಲೆ ಇಜ್ಜಂದೆ ಇಲ್ಲಡೆ ಉಪ್ಪುನ ತಂಕಲ ಸಿಬ್ಬಂದಿಲೆಗ್ ದಿನ ಬಳಕೆದ ಸಾಮಗ್ರಿಲದ ಕಿಟ್ಟಲೇನು ಕದ್ರಿ ಗೋಕುಲ್ದಾಸ್ ಸಭಾಂಗಣಡು ಶುಕ್ರವಾರ ಕಾಂಡೆ ವಿತರಣೆ ಮಲ್ತೀರು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಕಿಟ್ಟಲೇನು ವಿತರಣೆ ಮಲ್ತದ ಪಾತೆರೊಂದು ಕೊರೋನಾ ಸಂಕಷ್ಟದ ವಿರುದ್ಧ ಜಿಲ್ಲೆಡು ಮಾತ್ರ ಅತ್ತಂದೆ ರಾಜ್ಯಡು ದೇಶಡು ಪ್ರಪಂಚಡೆ ಪರಿಣಾಮಕಾರಿಯಾಯಿನ ಹೋರಾಟನ ಮಲ್ತೊಂದುಳ್ಳೇರು ಕೆಲಸ ಮಲ್ಪರೆ ಆವಂದೆ ಇಲ್ಲಡೆ ಕುಲ್ಲೊಡಾಯಿನ ಅನಿವಾರ್ಯ ಪರಿಸ್ಥಿತಿಲ್ಲ ನಮ್ಮ ಎದುರಿಸ ಒಂದುಲ್ಲ ಅಂಚಾದು ಬೆನ್ಪುನ ವರ್ಗಗ್ ಅಗತ್ಯ ವಸ್ತುಲೇನು ಪೂರೈಕೆ ಮನ್ಪುನಿ ಸರ್ಕಾರದ ಬೇಲೆ ಮಾತ್ರ ಅತ್ತು ಸಂಘಟನೆದಕ್ಕುಲ್ಲ ಇನ್ನೇನು ಎಡ್ಡೆ ರೀತಿಯಲ್ಲಿ ಮಲ್ತೊಂದುಳ್ಳೇರು ಕ್ಯಾಟರಿಂಗ್ ಮಾಲಕರನ ಅಸೋಸಿಯೇಷನ್ದಕ್ಕಳು ತಂಕಲ್ನ ಸಿಬ್ಬಂದಿಲೆಗ್ ದಿನಸಿ ಸಾಮಗ್ರಿಲೇನು ಕೊರೊಂದುಪ್ಪನವು ಬಾರಿ ಎಡ್ಡೆ ಬೇಲೆ ಪಂಡದು ಮೆಚ್ಚುಗೆದ ಪಾತೆರ ಬಂಡೇರು. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತೇ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಈ ಲಾಕ್ಡೌನ್ನಿಂದಾಗಿ ಜನ ಹೊರಗೆ ಬರ್ತಾ ಇಲ್ಲ, ಕೆಲಸ ಮಾಡುವವರಿಗೆ ಕೆಲಸಗಳಿಲ್ಲ. ಟೈಲರ್ ಸಂಘದವ್ರು ಬಂದು ಹೇಳ್ತಾರೆ, ನಾವು ಬಟ್ಟೆ ಹೊಲಿತಾ ಇದ್ದೇವೆ, ನಮಗೇನಾದರೂ ಪರಿಹಾರ ಕೊಡಬೇಕು ಅಂತೇಳಿ. ಕ್ಷೌರಿಕ ಸಂಘದವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ಖಾಸಗಿ ಬಸ್ಗಳ ಮಾಲಕರು, ರಿಕ್ಷಾ ಚಾಲಕರು, ಕಾರಿನ ಡ್ರೈವರ್ಗಳು ಅವರೆಲ್ಲರೂ ಕೂಡ ನಮ್ಮ ಬದುಕನ್ನು ಹಿಂಗೆ ರೂಪಿಸ್ಕೊಳ್ಳೋದು ಹೇಗೆ ಅಂತ ಹೇಳುವಂಥ ಆತಂಕ ಇದೆ. ಪ್ರಥಮ ಬಾರಿಗೆ ಮನುಷ್ಯನಿಗೆ ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಇವತ್ತು ಈ ಕೊರೋನಾದವನ್ನು ನಿಯಂತ್ರಣ ಮಾಡಲಿಕ್ಕಾಗದೆ ನಮ್ಮ ಇಡೀ ವ್ಯವಸ್ಥೆ ಚಡಪಡಿಸುವಂಥ ಸ್ಥಿತಿ ಇದೆ. ಅಂಥದ್ರಲ್ಲಿ ಯಾರಾದರೂ ಶಕ್ತಿ ಇದ್ದವರು, ದುಡಿಲಿಕ್ಕೆ ಶಕ್ತಿ ಇದ್ದು ಕೂಡ ದುಡಿಮೆ ಇಲ್ಲದಿರುವಂಥ ಜನಾಂಗದವರಿಗೆ ಅವರಿಗೇನಾದರೂ ಆರ್ಥಿಕವಾದ ನೆರವು ಕೊಟ್ಟರೆ, ಆಹಾರ ಸಾಮಗ್ರಿಗಳನ್ನು ಕೊಟ್ಟರೆ ಅದು ಅತ್ಯಂತ ಮಾನವೀಯ ಗುಣ ಅಂತ ನಾವು ತಿಳ್ಕೊಂಡವರು. ನಿನ್ನೆ ನಾನು ಬೆಂಗಳೂರಿನಲ್ಲಿ ಮಂತ್ರಿಮಂಡಲದಲ್ಲೂ ಕೂಡ ಇದೇ ಚರ್ಚೆಗಳಾಯಿತು. ಯಾರಿಗೆ ಕಷ್ಟದಲ್ಲಿದ್ದೇವೆ ನಮಗೆಲ್ಲ ಸಹಾಯ ಮಾಡುವಂಥ ಮನೋಸ್ಥಿತಿ ಸಮಾಜದಲ್ಲಿ ಬೆಳಿಬೇಕು. ಹಾಗೆ ಬೆಳೆದ್ರೆ ಮಾತ್ರ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಗಳಿದೆ. ಒಂದರಷ್ಟಲ್ಲಿ ಯೋಚನೆ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಬೆರಳೆಣಿಕೆ ಜಿಲ್ಲೆಗಳಲ್ಲಿ ನಮ್ಮದೊಂದು ಅನ್ನುವಂಥ ಭಾವನೆಗಳಿದೆ. ಯಾಕಂತ ಹೇಳಿದ್ರೆ 12 ಪಾಸಿಟಿವ್ಗಳಿತ್ತು ನಮ್ಮದು. ಈ 12ರಲ್ಲಿ 4 ಬಿಡುಗಡೆ ಮಾಡಿ 8ಕ್ಕೆ ಬಂತು. ನಿನ್ನೆ ಒಂದು ಬಿಡುಗಡೆ ಮಾಡಿದ್ದೇವೆ, 7ಕ್ಕೆ ಬಂತು. ಬಹುತೇಕ ಇವತ್ತೊಂದು 3 ಬಿಡುಗಡೆ ಮಾಡಿದರೆ, ಇವತ್ತು ನಾಳೆ ಮಾಡಿದರೆ ಒಂದು 3ಕ್ಕೆ 4ಕ್ಕೆ ಬಂದಿದೆ. ಒಂದು ವಿಶೇಷ ಅಂತ ಹೇಳಿದರೆ 5 ದಿವಸಗಳಿಂದ ಯಾವುದೇ ಪಾಸಿಟಿವ್ ನಮ್ಮ ಕಡೆಯಲ್ಲಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಪಕ್ಕದಲ್ಲಿರುವಂಥ ಕಾಸರಗೋಡಿನಲ್ಲಿ ಒಂದು ದಿವಸಕ್ಕೆ 34 ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಿದ್ದವು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೈಗೊಳ್ಳದೇ ಇದ್ದರೆ ಇತರೆಡೆಯಲ್ಲಿರುವಂಥ ಎಲ್ಲವೂ ಕೂಡ ನಮ್ಮಲ್ಲಿ ಪ್ರಸರಿಸ್ತದೆ ಅನ್ನುವಂಥ ಭಾವನೆಗಳಿದೆ. ನಮ್ಮ ಜನರ ಮನಸ್ಸಲ್ಲಿ ಇಷ್ಟೆಲ್ಲ ಬಿಗಬೇಕಾ, ಇಷ್ಟೆಲ್ಲ ನಿರ್ಬಂಧಗಳು ಬೇಕಾ ಅಂತ ಅನಿಸ್ಬೋದು. ಆದರೆ ಮನುಷ್ಯ ಬದುಕಬೇಕಾದಾಗ ಸ್ವಲ್ಪ ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ನಮಗಿರೋದ್ರಿಂದ ಜಿಲ್ಲಾಡಳಿತ ಭಾಳ ಗಟ್ಟಿಯಾಗಿ ಕೆಲಸಗಳು ಮಾಡಿದೆ. ನಮ್ಮ ಇಲಾಖಾಧಿಕಾರಿಗಳು ಎಲ್ಲ ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಪಾರ್ಟಿಯ ಎಲ್ಲ ಶಾಸಕರು ಕೂಡ ಇದರ ವಿರುದ್ಧ ಸೆಣಸಾಡುವಂಥ ರೀತಿಯನ್ನು ನಾನು ಕಂಡಿದ್ದೇನೆ. ನಾವು ಬೆಂಗಳೂರಿನಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಯಾವ ರೀತಿ ಡಾಕ್ಟ್ರು ಸುಧಾಕರ್ನನ್ನು, ಅಶ್ವಥ್ ನಾರಾಯಣನನ್ನು ಈ ವಿಚಾರ ಬಗ್ಗೆ ಸ್ವಲ್ಪ ಅನುಭವ ಕೊಡಿ ಅಂತೇವೆ. ನಮ್ಮ ಜಿಲ್ಲೆ ನಾವು ಭರತ್ ಹತ್ರ ಈ ವಿಚಾರದಲ್ಲಿ ನಮ್ಗೆ ಸ್ವಲ್ಪ ಅನುಭವ ಕೊಡಿ ಅಂತ ಹೇಳ್ತೇವೆ. ಅವರ ಅನುಭವವನ್ನು ತಗೊಂಡು ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ನಿಮ್ಮ ಕ್ಯಾಟರಿಂಗ್ ಸಂಸ್ಥೆಯವರು ನಾವೆಲ್ಲ ನಮ್ಮ ಕಾರ್ಮಿಕರಿಗೆ ನಮ್ಮ ಕೈಲ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದೀರಿ. ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ನಾವು ಒಪ್ಕೊಳ್ತೇವೆ, ನಮ್ಮ ಸರ್ಕಾರ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ
ಹೆಚ್ಚು ಕಡಿಮೆ ನಮ್ಮ ದೇವಸ್ಥಾನಗಳ ಮೂಲಕ ದಿವಸಕ್ಕೆ 12,000 ಜನರಿಗೆ ಊಟ ಕೊಡುವಂಥ ವ್ಯವಸ್ಥೆ ಇದೆ. 12,000 ಜನರು ನಮ್ಮ ದೇವಸ್ಥಾನದ ಮೂಲಕ, ಇನ್ನು ನಮ್ಮ ಇಲಾಖೆ ಮೂಲಕ, ನಮ್ಮ ಮಹಾನಗರ ಪಾಲಿಕೆ ಮೂಲಕ ಅಥವಾ ನಮ್ಮ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಏನೇನು ಕೊಡಬೇಕು ಎಲ್ಲವೂ ಕೊಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ನಿರಾಶ್ರಿತರಾಗಿದ್ದುಕೊಂಡು ಬೇರೆ ಕಡೆಯಿಂದ ಕೂಲಿ ಮಾಡಲಿಕ್ಕೆ ಬಂದು ಅವ್ರ ಜಿಲ್ಲೆಗೆ ಹೋಗ್ಲಿಕ್ಕಾಗಲಿ ಚಡ್ಪಡಿಸುವಂಥ ಸಾವಿರಾರು ಜನ ಇದ್ದಾರೆ. ಮತ್ತೊಂದು ಕಡೆಯಲ್ಲಿರುವಂಥ ನಿರಾಶ್ರಿತರು ಇವನ್ನೆಲ್ಲ ಒಟ್ಟು ಸೇರಿಸಿ ಅವರಿಗೆ ಕನಿಷ್ಠ ಬದುಕಲಿಕ್ಕೆ ಬೇಕಾದ ಮೂಲಸೌಕರ್ಯ ಒದಗಿಸಬೇಕಾದದ್ದು ಸಮಾಜದ ಮತ್ತು ಸರ್ಕಾರದ ಕರ್ತವ್ಯ ಅಂತ ನಾವು ತಿಳ್ಕೊಂಡು ಕೆಲಸಗಳು ಮಾಡುವಾಗ ನಿಮ್ಮ ಕ್ಯಾಟ್ರಿಂಗ್ ಸಂಸ್ಥೆಯವರು ನಾವು ನಮ್ಮ ಕೈಲಾದಂಥ ಸಹಾಯ ಮಾಡ್ತೀರಿ ಅಂತ ಹೇಳಿದ್ದೀವಿ. ಆದ್ದರಿಂದ ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಿಮ್ಮ ಸಂಸ್ಥೆಗೆ ಅಭಿನಂದನೆಗಳನ್ನು ಹೇಳಬೇಕು. ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಇಡೀ ಪ್ರಪಂಚ ಯಾವ ರೀತಿ ಹೋರಾಟ ಮಾಡ್ತಾಯಿದ್ದೀವೋ ಅದೇ ರೀತಿ ನಾವು ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ದುಡಿದ್ರೆ ನಿಶ್ಚಯವಾಗಿ ಇದನ್ನು ನಿಯಂತ್ರಣಕ್ಕೆ ತರಬಹುದು ಅನ್ನುವಂಥ ಒಂದು ಭಾವನೆಗಳಿದೆ. ನಮ್ಮ ಜಿಲ್ಲೆ ಒಂದು ಹೆಜ್ಜೆ ಮುಂದೋಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದನ್ನು ನೀವೇನು ಗಮನಿಸ್ತೀರಿ. ನನಗೆ ವಿಶ್ವಾಸ ಇದೆ, ಇನ್ನೊಂದು 2-3 ದಿವಸದಲ್ಲಿ ನಾವು ಜೀರೋಗೆ ಬಂದರೆ, ಹೊಸ ಪ್ರಕರಣಗಳು ಬಾರದೇ ಇದ್ದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ದಾಖಲೆಯಾಗಿ ಅನ್ನುವಂಥ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಿಮಗೆ ಮಾರ್ಗದರ್ಶನ ನಿಮ್ದೆಲ್ಲರದ್ದು ಇರಲಿ ಅಂತೇಳಿ ವಿನಂತಿ ಮಾಡಿ ಈ ಕ್ಯಾಟ್ರಿಂಗ್ ಸಂಸ್ಥೆಯಿಂದ ನೀವು ಕೊಡಮಾಡುವಂಥ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅನ್ನೋ ಮಾತಾಡ್ತೀನಿ. ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ರಾವ್ ಶೆಟ್ಟರ್ ಕಿಟ್ ವಿತರಣೆ ಮಲ್ತದು. ಇಂದು ದೇವೇರು ಮೆಚ್ಚಿನ ಬೇಲೆ ಕೊರೋನಾ ಮಹಾಮಾರಿ ಬೇಗಡೆ ನಾಶ ಆದು ಮಾತೆರ್ನಲ ವ್ಯಾಪಾರ ವಹಿವಾಟು ದುಮ್ಮುದ ಲೆಕ್ಕನೆ ಆಯರ ದೇವರು ಅನುಗ್ರಹ ಮಲ್ಪಡು ಪಡೆದು ಹಾರೈಸಾಯರು. ಮೊದಲಾಗಿ ನಿಮಗೆಲ್ಲರಿಗೆ ಸಹ ಕೇಟ್ರಿಂಗ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಏನೊಂದು ನೀವು ಸಾಮಾಜಿಕ ಕಾರ್ಯದಲ್ಲಿ ಕೈ ಹಾಕಿದ್ದೀರಿ, ನಿಮಗೆ ಶುಭವಾಗಲಿ. ನಮ್ಮ ಇಡೀ ದೇಶನೇ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನೀವು 2 ವಿಷಯಗಳ ನಡುವೆಯಲ್ಲಿ ಎಲ್ಲ ಕಷ್ಟ ನಷ್ಟಗಳ ನಡುವೆ 2 ವಿಷಯ, ನಾವು ಸಾಮಾಜಿಕ ಅಂತರ ಎಂಬಂಥ ಪದ ಏನಿದೆ ಎಲ್ಲೋ ಒಂದು ಕಡೆ ನಮಗೆ ನೆನಪು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಕಷ್ಟ ಉಂಟು, ಎಲ್ಲರಿಗೂ ಸಹ ಕಷ್ಟ ಆಗ್ತಾ ಉಂಟು. ಬಿಸ್ನೆಸ್ನವ್ರಿಗಿರ್ಬೋದು, ಫ್ಯಾಕ್ಟ್ರಿಯವ್ರಿಗಿರ್ಬೋದು, ಸಮಾಜದ ಸಾಮಾನ್ಯ ಪ್ರಜೆಗಳಿಗಿರ್ಬೋದು. ಎಲ್ಲೋ ಒಂದು ಕಡೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಅಂತರವನ್ನು ನಡುವೆಯಲ್ಲಿ ಎಲ್ಲೋ ಒಂದು ನೆನ್ಪಿಡ್ತೇವೆ, ಪುನಃ ಸ್ಟಾರ್ಟ್ ಆಗ್ತದೆ. ನೀವು ದಯವಿಟ್ಟು ಅದ್ರ ಬಗ್ಗೆ ಸಹ ಹೆಚ್ಚಿನ ಗಮನವನ್ನು ಕೊಡಬೇಕು. ಇಡೀ ಯುದ್ಧ ಏನು ಮಾಡ್ತಿದ್ದೇವೆ, ಇದೆಲ್ಲ ಬಂದ್ ಮಾಡುವಂಥ ಯುದ್ಧ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಯಾವುದೇ ಕರ್ಫ್ಯೂ ಅಲ್ಲ, ಇದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕೆಂಬಂಥ ಒಂದೇ ಒಂದು ಉದ್ದೇಶದಿಂದ ಇಷ್ಟು ಲಾಕ್ಡೌನ್ ಇದೆಲ್ಲ ಪರಿಸ್ಥಿತಿ ನಮ್ಮಲ್ಲಿ ಉಂಟು. ಈಗ ಮಿನಿಸ್ಟರ್ ಹೇಳಿದ್ದಕ್ಕೆ ಪೂರಕವಾಗಿ ನಾವು ಕೇರಳ ಬಾರ್ಡ್ರನ್ನು ಬಂದ್ ಮಾಡಿದ್ದೇವೆ, ಎಲ್ಲ ವಿಷಯಗಳನ್ನು ಮಾಡಿದ್ದೇವೆ, ಇಲ್ಲಿ ಒಳ್ಳೆ ರೀತಿಯಿಂದ ಕಂಟ್ರೋಲಿಗೆ ತಂದಿದ್ದೇವೆ. ಎಲ್ಲೋ 1-2 ಪೇಷಂಟ್ಗಳ ವಿಷಯದಲ್ಲಿ ಇನ್ನೂ ಸಹ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿದೆ, ಕಮ್ಯುನಿಟಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ. ನಮ್ಮ ಮೀಡಿಯಾದವರು ಇದ್ದಾರೆ, ನಮಗೆ ಬೇರೆ ಬೇರೆ ಥರನಾದ ಮೀಡಿಯಾದವರು ಇದ್ದಾರೆ ಅಂತ 1-2 ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಬೇರೆ ಬೇರೆ ಥರನಾದ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಟರ್ ಮೇಲೆ ಪ್ರೆಷರ್ಗಳನ್ನು ತರುವಂಥ ಕೆಲಸವನ್ನು ಕೆಲವು ಬಿಸ್ನೆಸ್ ಹೌಸಸ್ಗಳು, ಆಸ್ಪತ್ರೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಇದನ್ನು ನೋಡಿ ಸಾಕಾಗಿದೆ. ಕೇರಳದಿಂದ ಬಂದವರಿಗೆ ಖಾಲಿ ಕೇಸ್ ಕಡೆ ಒಂದು ಆಸ್ಪತ್ರೆ ನಾವು ಕೊಟ್ಟಿದ್ದೇವೆ. ಪದೇ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಒತ್ತಡವನ್ನು ತಂದು ಬೇರೆ ಆಸ್ಪತ್ರೆಗೆ ಸಹ ಬಿಡಿ ಹೋಗಲಿ ಎಲ್ಲ ಕಡೆ ಅನ್ನುವಂಥ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಯಾರೇ ಈ ಬಿಸ್ನೆಸ್ ಹೌಸಸ್ಗಳಿರ್ಬೋದು, ಆಸ್ಪತ್ರೆಗಳ ಓನರ್ಸ್ ಇರ್ಬೋದು, ದಯವಿಟ್ಟು ಅದ್ರ ಬಗ್ಗೆ ಕೆಲವು ಮಾತ್ರ ಗಮನಿಸಿ. ನಾವು ಯಾವುದಕ್ಕೆ ಸಹ ಇದಕ್ಕೆ ಜಗ್ಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಾವು ದಕ್ಷಿಣ ಜಿಲ್ಲೆಯನ್ನು ಮಿನಿಸ್ಟರ್ ಮಾತ್ರ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಪ್ರಶ್ನೆನೇ ಇಲ್ಲ. ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಮರ್ಜೆನ್ಸಿ ಬರುವ ಪೇಷಂಟ್ಗಳಿಗೆ KSHDಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಬಿಟ್ಟು ನಮಗೆ ಅದೇ ಆಸ್ಪತ್ರೆ ಹೋಗಬೇಕು, ಇದೊಂದು ವರ್ಲ್ಡ್ ಕ್ಲಾಸ್ ಆಸ್ಪತ್ರೆ ನಾವು ಕೊಟ್ಟಿದ್ದೇವೆ, ಅದರ ಬಗ್ಗೆ ಹಿಂದೆ ಹೋಗುವ ಪ್ರಶ್ನೆನೇ ಇಲ್ಲ. ಬೇರೆ ಆಸ್ಪತ್ರೆಗಳಿಗೆ ಇಡೀ ಮಂಗಳೂರಲ್ಲಿ ತಿರುಗಾಡ್ತೇವೆ, ಆ ಪ್ರಶ್ನೆಯೇ ಇಲ್ಲ. ಯಾರಾದರೂ ಈ ರೀತಿಯ ಪ್ರೆಷರ್ ತರುವುದಿದ್ದರೆ ದಯವಿಟ್ಟು ಆ ರೀತಿಯ ವಿಷಯಗಳನ್ನು ಮಾಡಬೇಡಿ. ಕಷ್ಟದ ಕೆಲಸದಲ್ಲಿ ಕಷ್ಟದ ಸಮಯದಲ್ಲಿ ಇದ್ದೇವೆ. ಕೋರುವುದೇನಂತ ಹೇಳಿದ್ರೆ ದಯವಿಟ್ಟು ಇದೆಲ್ಲ ಸಮಸ್ಯೆಗಳು ಪರಿಹಾರದ ನಂತರ ನಿಮಗೂ ಸಹ ಬಿಸ್ನೆಸ್ ಆಗ್ತದೆ, ನಿಮಗೂ ಸಹ ವ್ಯವಸ್ಥೆಗಳು ಬರ್ತದೆ. ಕಾಸರಗೋಡಿಂದ ಪೇಷಂಟನ್ನು ಎಲ್ಲ ಕಡೆ ಕಳಿಸ್ಬೇಕು, ನಮ್ಮ ಆಸ್ಪತ್ರೆಗೆ ಬರೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಮಂತ್ರಿಗಳು ಸಹ ಹೇಳಿದ್ದಾರೆ, ನಾವು ಅಲ್ಲಿಂದ ಬರುವಂಥ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀವು ಕರೆಕ್ಟಾಗಿ ಬಂದರೆ KSHD ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದೇವೆ, ಆಗ ಸ್ಟ್ರೀಮ್ಲೈನ್ ಆಗ್ತದೆ. ನೀವು ಊರಿಡಿ ಎಲ್ಲರನ್ನು ಬಿಟ್ಟರೆ ಎಲ್ಲ ಆಸ್ಪತ್ರೆಗಳು ನಾವಿಲ್ಲಿ ಹೋಗಬೇಕು ಅವ್ರು ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ನಾವು ಎಷ್ಟು ಕೆಲಸದಿಂದ 600 ಮಂದಿಗೆ ನೀವು ಕೊಡ್ತಾಯಿದ್ದೀರಿ, ಇದನ್ನೆಲ್ಲ ಯಾಕೆ ಮಾಡ್ತಿದ್ದೇವೆ ನಾವು? ಈ ಸಮಯದಲ್ಲಿ ಜನರಿಗೆ ಸಹಾಯ ಆಗಬೇಕಂತ. ಒಂದು ವೇಳೆ ನಂಬರ್ಸ್ ಕೌಂಟ್ ಪುನಃ ಜಾಸ್ತಿ ಆದರೆ ಈ ಲಾಕ್ಡೌನ್ ಪುನಃ ಮುಂದುವರಿತದೆ. ಜನರು ಪಡುವಂಥ ಕಷ್ಟ ಮತ್ತು ಸಹ ಎದುರಿಸಬೇಕಾಗ್ತದೆ. ಏನೊಂದು 15-20 ದಿನಗಳಿಗೋಸ್ಕರ ನಾವು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬಾರ್ದು. ನಾವು ಅದರಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಒಂದು ಆಸ್ಪತ್ರೆ ಕೊಟ್ಟಿದ್ದೇವೆ, ಅಲ್ಲಿಗೆ ಹೋಗಬೇಕು. ಮತ್ತು ಯಾರು ಸಹ ಯಾವ ರೀತಿಯ ಪ್ರೆಷರ್ಗಳನ್ನು ಹಾಕಬಾರ್ದು. ಬೇರೆ ಬೇರೆ ರೀತಿಯ ಒತ್ತಡವನ್ನು ತರ್ತಾ ಇದ್ದಾರೆ. ನಾವು ಜಗ್ಗುವ ಪ್ರಶ್ನೆ ಇಲ್ಲ. ಪುನಃ ಹೇಳ್ತಾ ಇದ್ದೆ, ನನಗೆ ಅದು
ಕಿರಿಕಿರಿ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಮತ್ತು ನಿಮ್ಮಂಥವ್ರು ಏನು ಸಮಾಜ ಸೇವೆಯನ್ನು ನೀವು ಮಾಡ್ತಿದ್ದೀರಿ, ದೇವರು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಕೊರೋನಾ ಪಿಡುಗು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇಗ ತೊಲಗಿ ಹೋಗುವಂಥ ಒಂದು ಆಶೀರ್ವಾದನ ದೇವರು ನಮ್ಮ ಮೇಲೆ ಮಾಡಲಿ. ನಮ್ಮ ಬಿಸ್ನೆಸ್ಸನ್ನು ಪುನಃ ನಡೆಸಬೇಕಾಗಿದೆ ನಾವೆಲ್ಲರೂ ಸಹ. ಹಾಗೆ ನಾವೆಲ್ಲರೂ ಒಟ್ಟು ಸೇರಿ ಒಂದು ಸಮಾಜವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವತಃ ದಾಲ ಇಜ್ಜಂದ ಕಷ್ಟಡು ಉಪ್ಪುನ ಕ್ಯಾಟರಿಂಗ್ ಮಾಲಕರು ಸಂಕಷ್ಟದ ಪೊರ್ತುಡು ಸುಮಾರು 500 ಸಿಬ್ಬಂದಿಗಳಿಗೆ ಕಿಟ್ ವಿತರಣೆಗೆ ವ್ಯವಸ್ಥೆ ಮಾಡ್ತಿದ್ದೇರು. ಸಂಕಷ್ಟದ ಪೊರ್ತುಡು ಜನಕುಲ ಒಟ್ಟಿಗೆ ಉಪ್ಪುನ ನಿಕಲೊಟ್ಟಿಗೆ ನಮಲ ಉಲ್ಲಾ ಪಂಡದು ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ತೆರಿಪಾಯರು. ಮಾಲಕ ಸಂಘದವರು ಈ ಕೊರೋನಾದ ಈ ಸಂಕಷ್ಟದ ಸಮಯದಲ್ಲಿ ಒಂದು 600 ಕಿಟ್ನ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿಯೂ ನಾನು ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಜವಾಗಿಯೂ ಈಗ ಇವರು ಹೇಳಿದಾಗೆ ಕ್ಯಾಟ್ರಿಂಗ್ ಭಾರಿ ಈ ಸೀಸನ್ ಸಂದರ್ಭ ಈಗ ಆದರೂ ಇವರ ಈ ಕೊರೋನಾದ ಸಂದರ್ಭದಲ್ಲಿ ಅವರು ತುಂಬ ನಷ್ಟ ಅನುಭವಿಸಿದ್ದಾರೆ. ಆ ನಷ್ಟದಲ್ಲೂ ಅವರು ಈ ಮಾನವೀಯತೆಯ ಗುಣವನ್ನು ಬೆಳೆಸಿದ್ದಾರೆ. ಇದಕ್ಕೆ ನಿಜವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ಇನ್ನು ಮುಂದೆಯೂ ನಿಮ್ಮೊಂದಿಗೆ ನಾವಿದ್ದೇವೆ. ನೀವೀಗ ಹೇಳಿದಿರಿ ನಿಮ್ಮ ಕಷ್ಟ ಅಲ್ಲ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಇದರಲ್ಲಿ ನಾವು ನಿಮ್ಮ ಘನತ್ಯಾಜ್ಯ ಮತ್ತು ನಿಮ್ಮ ಟ್ಯಾಕ್ಸ್ನ ಬಗ್ಗೆ ಇದರ ಬಗ್ಗೆ ನಾವು ಆಲೋಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ನಿಮ್ಮೊಂದಿಗೆ ನಾವಿದ್ದೇವೆ. ನೀವೀಗ ಸಂಕಷ್ಟದ ಸಮಯದಲ್ಲಿ ನೀವು ಜನರೊಂದಿಗೆ ಇರುವಾಗ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಹೇಳುತ್ತಾ ಜಿಂಜ ಅಗತ್ಯ ಉಪ್ಪುನಕಲು ಮಾತ್ರ ಕಿಟ್ಟಲೇನು ಪಡೆಯವಲ್ಲೇ ಜಿಂಜ ಕಷ್ಟಡು ಅಗತ್ಯಡು ಉಪ್ಪುನಕಲಿಗೆ ಕಿಟ್ಟು ತಿಕ್ಕಿಜಿಂದಾಂಡ ಅಕಲ ಬಂಜಿಗೆ ಹಾಕಿಲೆಕ ಆಪುಡು ಅಂಚಾದು ಬೇತೆ ಕೆಡೆಟ್ ಕಿಟ್ಟು ತಿಕ್ಕದಿತ್ತುಂಡ ತಿಕ್ಕಿನಲ್ಪ ಮಾತ ಕಿಟ್ಟಲೇನು ಪಡೆಯೊಂದು ಸಂಗ್ರಹ ಮಲ್ತದ ದೀವೋರ್ಚಿ ಪಂಡದು ಕುಡ್ಲ ಮಹಾನಗರ ಪಾಲಿಕೆ ಆಯುಕ್ತರು ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ತೆರಿಪಾಯರು. ಒಂದು ಮಾತನ್ನು ಈ ಕಿಟ್ಟನ್ನು ತಗೊಳ್ಳೋರಿಗೆ ಹೇಳ್ತಿದ್ದೇನೆ. ಏನಂದರೆ ಯಾರಿಗೆ ನಿಜವಾದ ಅಗತ್ಯ ಇದೆ ಅವರು ಮಾತ್ರ ತಗೊಳ್ಳಿ. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅಗತ್ಯ ಇಲ್ಲದಿದ್ದವರು ನಾಳೆ ದಿನಕ್ಕೆ ಬೇಕಾಗ್ತದೆ ಅಂತ ಸ್ಟೋರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಹಸಿದಿದ್ದಾರೆ ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಬೇಡಿ. ನಿಮಗೆ ಅಗತ್ಯ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲದಿದ್ದರೆ ಅದು ವಿಷ ಅಂತ ಎಣಿಸ್ಕೊಳ್ಳಿ. ನಿಮಗೆ ಬೇಡ ಅದು. ಇನ್ನೊಬ್ಬರು ಅಗತ್ಯ ಇದ್ದವರು ಕಾಯ್ತಾ ಇದ್ದಾರೆ. ಈಗ ನಾನು ಪ್ರತಿಯೊಬ್ಬರಿಗೂ ತಂಕಲ ಸಂಸ್ಥೆ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಪಡೆದುಕೊಂಡು ತಂಕಲ ಸಿಬ್ಬಂದಿ ಬಳಗದಕ್ಲೆಗಾದು ಆಜಿನೂದು ಕಿಟ್ಟಲೇನು ವಿತರಣೆ ಮಾಡ್ತದ. ಇಂದು ಸುರುತ ಹಂತ ದೇವೇರ್ನ ದಯಟ್ಟು ಈ ಪುಣ್ಯದ ಬೇಲೇನು ನನಕಲ ದುಂಬರಿಸವ ಪಂಡದು ಕ್ಯಾಟರಿಂಗ್ ಮಾಲಕರನ ಅಸೋಸಿಯೇಷನ್ದ ಅಧ್ಯಕ್ಷರು ಶ್ರೀ ಸತೀಶ್ ಬೋಳಾರ್ ತೆರಿಪಾಯರು. ರೇಷನ್ ಉಚಿತ ರೇಷನನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೀಗಾಗಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಸಚಿವರುಗಳು ಹಾಗೂ ಕಮಿಷನರ್ ಮೇಯರ್ನ ಉಪಸ್ಥಿತಿಯಲ್ಲಿ ಭಾಳ ಯಶಸ್ವಿಯಾಗಿ ಜರುಗಿತು. ನಮ್ಮ ಸಂಸ್ಥೆ ಸಾಮಾಜಿಕವಾಗಿ ತುಂಬ ಕಾಳಜಿಯನ್ನು ಹೊಂದಿದ್ದು ಇದೀಗಾಗಲೇ 600ಕ್ಕೂ ಹೆಚ್ಚು ಕಿಟ್ಗಳನ್ನು ವಿತರಿಸಿದೆ. ಇದು ಮೊದಲನೇ ಹಂತ ಮಾತ್ರ. ಪರಮಾತ್ಮನ ಕೃಪೆ ಇದ್ದಲ್ಲಿ ಈ ಪುಣ್ಯ ಕಾರ್ಯವನ್ನು ನಾವು ಇನ್ನೂ ಮುಂದುವರಿಸಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಆರಂಭವಾದದ್ದೇ ಸೇವೆ ಎನ್ನುವ ಒಂದು ಬುನಾದಿಯಿಂದ. ಇದರಿಂದ ನಾವು ಎಲ್ಲ ಮಾಲಕರು ಒಂದುಗೂಡಿ ಒಂದೇ ಮನಸ್ಸಿನಿಂದ ಮತ್ತು ವಿಶೇಷವಾಗಿ ಸರ್ವಧರ್ಮದ ಎಲ್ಲ ಧರ್ಮದವರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ, ಗೌರವಾಧ್ಯಕ್ಷರಾಗಿದ್ದಾರೆ. ಕಾಮತ್ರಿ ಇರ್ಬೋದು, MS ನವರು ಇರ್ಬೋದು, ಗೋಕುಲ್ನವರಿದ್ದಾರೆ, ಕೋಮರ್ಸ್, ನಮ್ಮ ದೀಪಕ್ ನೈಸ್ ಕೇಟರ್, ಸತೀಶ್ ಪಳರು ಮತ್ತು ಅನೀಶ್, ಅದೇ ರೀತಿ ಎಲ್ಲರೂ ನಾವೇ ಕಾಣ್ಬೋದು. ಸೊ ಈ ಸರ್ವಧರ್ಮ ಎಲ್ಲ ಧರ್ಮದವನ್ನು ಸೇರಿಕೊಂಡು ಮಾನವತೆಯನ್ನು ಒಂದೇ ಒಂದು ಶಬ್ದದ ಅಡಿಯಲ್ಲಿ ನಾವು ಈ ಸೇವಾ ಕಾರ್ಯವನ್ನು ಮಾಡಿದ್ದೀವಿ. ಈ ಸೇವೆಯನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಕಮಿಷನ್ ಹೇಳಿದಾಗೆ ದಯವಿಟ್ಟು ಕಿಟ್ಟನ್ನು ಅಗತ್ಯ ಇದ್ದಲ್ಲಿ ಮಾತ್ರ ಜನರು ತೆಗೆದುಕೊಳ್ಳಬೇಕು. ಬಹಳ ಅದ್ಭುತವಾದ ಮಾತನಾಡಿದ್ದಾರೆ. ಸೊ ತಮ್ಮ ಎಲ್ಲರಿಗೂ ಮತ್ತು ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಡುವಂತಹ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕ್ಯಾಟರಿಂಗ್ ಮಾಲಕರನ ಅಸೋಸಿಯೇಷನ್ದ ಸಂಘಟನಾ ಕಾರ್ಯದರ್ಶಿ ರೋಟೇರಿಯನ್ ರಾಜ್ಗೋಪಾಲ್ ರೈ ಎದುಕೊಂದು ಪ್ರಾಸ್ತಾವಿಕವಾದ ಪಾತೆರ್ದು ಕ್ಯಾಟರಿಂಗ್ ಮಾಲಕರು ಎದುರಿಸಾ ಒಂದು ಪುನಃ ಸಮಸ್ಯೆಲೇನು ತೆರಿಪಾದು ಇತ್ತ ಎಡ್ಡೆ ಒತ್ತಡದ ಬೇಲೆದ ಪುರ್ತು ಆಂಡ ಇತ್ತ ಓವುಲ ಇಜ್ಜಂದ ಕುಲುಲೆಕ ಆತಡು ನನ್ನ ಬರ್ಪುನಿ ಮರೆಯಲ್ಲ ಅಂಚಾದು ತಂಕಲ್ನ ತೆರಿಗೆ ಹೊರದಂಚಿನ ಸಮಸ್ಯೆಲ್ಲ ಕಡಿಮೆ ಮಾಡ್ಕೊಡು ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಲ್ತೊಂಡೇರು. ದಕ್ಷಿಣ ಕನ್ನಡ ಜಿಲ್ಲೆ ಕ್ಯಾಟ್ರಿಂಗ್ ಮಾಲಕರ ಸಂಘದ ವತಿಯಿಂದ ಇವತ್ತು ಯಾರು
ಕ್ಯಾಟ್ರಿಂಗ್ನಲ್ಲಿ ದುಡಿತಾ ಇರುವಂಥ ಕಾರ್ಮಿಕರಿಗೆ ನಾವೆಲ್ಲ ಕ್ಯಾಟ್ರಿಂಗ್ ಓನರ್ಸ್ನವರೇ ಧನ ಸಹಾಯವನ್ನು ಮಾಡಿ ಆರ್ಥಿಕವಾಗಿ ತೀರಾ ಕಷ್ಟದಲ್ಲಿರುವವರಿಗೆ ನಾವು ಕಿಟ್ಟು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ನಮ್ಮ ಶ್ರೀನಿವಾಸಣ್ಣ ಅಂದರೆ ಅವರನ್ನು ಎಲ್ಲರೂ ದೇವರ ಮಿನಿಸ್ಟರ್ ಅಂತ ಹೇಳ್ತಾರೆ, ಅಂದರೆ ಅವರು ಮುಜರಾಯಿ ಇಲಾಖೆಯವರು. ಅದೇ ರೀತಿ ಮೀನುಗಾರ ನಿಗಮದ ಎಲ್ಲರಿಗೂ ಮೀನುಗಾರರಿಗೂ ಅವರೊಂದು ಮಂತ್ರಿಯಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಅಂದರೆ ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಶ್ರೀನಿವಾಸಣ್ಣ. ಆ ಶ್ರೀನಿವಾಸಣ್ಣವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರು ಉತ್ತರದ ಶಾಸಕರು ಅಂದರೆ ಯುವಕ, ಯಾವುದಕ್ಕೂ ರೆಡಿ, ಎಂತ ಹೇಳಿದರೂ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ನಮ್ಮ ಡಾಕ್ಟರ್ ಭರತ್ ಶೆಟ್ಟಿಯವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನ ಪ್ರಥಮ ಪ್ರಜೆ ನಮ್ಮವರೇ, ಒಂದು ಡ್ಯಾಶಿಂಗ್ ಅಂತ ಹೇಳ್ಬೋದು. ಅವರು ಯಾವುದೇ ಕೆಲಸಕ್ಕೂ ಮುಂದೆ ಹೋಗಿ ಧೈರ್ಯದಿಂದ ಕೆಲಸ ಮಾಡುವಂಥವರು. ಆದರೆ ಅವರಿಗೆ ಪಾಪ ಈಗ ಈ ಕೊರೋನಾ ಬಂದ ಕಾರಣ ತುಂಬ ಅವರ 1 ವರ್ಷದ ಅವಧಿಯಲ್ಲಿ ಇದೇ ಕೆಲಸ ಆಯಿತು ಅವರಿಗೆ. ನಮ್ಮ ದಿವಾಕರ್ ಪಾಂಡೇಶ್ವರ ಇದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನ ಕಮಿಷನರ್, ನಮಗೆ ಕ್ಯಾಟ್ರಿಂಗ್ ವ್ಯವಸ್ಥೆಗೆಲ್ಲ ಕಮಿಷನರ್ ಬೇಕೇ ಬೇಕು. ನಮ್ಮ ಭಾರಿ ಒಳ್ಳೆ ರೀತಿಯ ವಾಗ್ಮಿ, ಎಲ್ಲ ಶ್ಲೋಕಗಳು ಅವರ ಹತ್ರ ಬಾಯಾಟದಿದೆ. ಅವರೊಂದು ಮಾತಿಗೆ ನಿಂತರಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡುವವರು. ನಮ್ಮ ಅಜಿತ್ ಕುಮಾರ್ ಹೆಗ್ಡೆ ಸಾನಾಡಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲದೇ ಪರಿಸರದ ನಮ್ಮ ದಿನೇಶಣ್ಣ ಇದ್ದಾರೆ, ನಮ್ಮ ದೇವಸ್ಥಾನದ ಟ್ರಸ್ಟಿಯವರು. ಅದೇ ರೀತಿ ನಮ್ಮ ಕಾರ್ಪೊರೇಟರದ ಈ ಏರಿಯಾದ ಶಕಿಲಕ್ಕ ಅವರು ನಮ್ಮವರೇ, ಅವರು ಇಲ್ಲಿದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಕಾರ್ಪೊರೇಟ್ರ್ ಮನೋಹರ್ ಶೆಟ್ಟರ್ ಇದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿ ಇದ್ದಾರೆ. ಮತ್ತು ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ನಮ್ಮ ಸದಸ್ಯರಿದ್ದಾರೆ. ಅದೇ ರೀತಿ ಕಾರ್ಮಿಕರನ್ನು ತುಂಬ ಜನವನ್ನು ಕರೀಲಿಲ್ಲ, ಯಾಕಂದರೆ ಇವತ್ತು ಮೈಕದ ಅರೇಂಜ್ಮೆಂಟ್ ಇದು ಈ ಮಾರಾಮಾರಿ ಕೊರೋನಾದ ವಿಷಯದಲ್ಲಿ ನಾವು ಎಷ್ಟು ಜಾಗ್ರತೆ ಇದ್ದರೂ ಸಾಕಾಗೋದಿಲ್ಲ. ಅದಕ್ಕೆ ಬೇಕಾಗಿ ನಾವು ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ಎಲ್ಲರನ್ನು ಕಾರ್ಮಿಕರನ್ನು ಕರೀಲಿಲ್ಲ, ನಾವೇ ಅವರ ಮನೆಗೆ ಹೋಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕ್ಯಾಟ್ರಿಂಗ್ ಯೂನಿಯನ್ನಲ್ಲಿ ಎಲ್ಲರೂ ಶ್ರೀಮಂತರಲ್ಲ, ಭಾರಿ ಕಷ್ಟದಲ್ಲಿ ಕ್ಯಾಟ್ರಿಂಗ್ ಯೂನಿಯನ್ ನೀವು ಈ ಜಿಲ್ಲಾಡಳಿತದಲ್ಲಿ ವ್ಯವಸ್ಥೆ ಮಾಡುವಾಗ ಕ್ಯಾಟ್ರಿಂಗ್ನ ಕೆಲವರನ್ನು ಸಹ ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇನ್ನೂ ಒಂದು ನಮಗೆ ಇರುವುದು ಏಪ್ರಿಲ್, ಮೇ, ಜೂನ್ ದೊಡ್ಡ ರೀತಿಯ ಸೀಸನ್. ಈ ಸೀಸನ್ನೇ ಇಲ್ಲದಾಗೆ ಆಗಿದೆ ಈ ಸಲ. ಯಾಕಂತ ಹೇಳಿದರೆ ವ್ಯಾಪಾರ ಇರುವಂಥದ್ದು. ಇನ್ನು ಮುಂದೆ ಸಹ ನಮಗೆ ಈ ಇಡೀ ವರ್ಷ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾತ್ರಿ ಇನ್ನೂ ಬಿಡುವುದಿಲ್ಲ ಅಂತ ಹೇಳುವಂಥ ವ್ಯವಸ್ಥೆ ಈಗಲೇ ಬಂದಿದೆ. ದೊಡ್ಡ ರೀತಿಯ ಮದುವೆ ಸಮಾರಂಭಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಕಷ್ಟದಲ್ಲಿ ಸಿಕ್ಕಿಬೀಳ್ತಾರೆ. ನಮ್ಮ ಕ್ಯಾಟ್ರಿಂಗ್ ಓನರ್ಸ್ ಸಹ, ಅವರಿಗೂ ಸಹ ಸರ್ಕಾರದಿಂದ ಏನಾದರೂ ಧನ ಸಹಾಯ ಆಗುವಂಥದ್ದು ಏನಾದರೂ ಇದ್ದರೆ ನೀವು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ನಮ್ಮ ಮೇಯರ್ ಮತ್ತು ಕಮಿಷನರ್ ಇದ್ದಾರೆ. ನಮ್ಗೆ ಗೊತ್ತಿದೆ ಇಲ್ಲಿ ಕಾರ್ಪೊರೇಷನ್ನಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕಿದೆ. ಒಂದು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಆ ಒಂದು ಕ್ಯಾಟ್ರಿಂಗ್ ಮಾಡುವ ಜಾಗಕ್ಕೆ ತುಂಬ ರೀತಿಯ ಟ್ಯಾಕ್ಸ್ ಹಾಕ್ತಾರೆ. ಈ ಕ್ಯಾಟ್ರಿಂಗೇ ಇಲ್ಲದಿದ್ದರೆ ಟ್ಯಾಕ್ಸ್ ಹಾಕಿ ಏನು ಪ್ರಯೋಜನ? ಅದರ ಬಗ್ಗೆ ಸಹ ನಾವು ನಮ್ಮ ಶಾಸಕರು ವೇದವ್ಯಾಸರ ಹತ್ರ ಅದರ ಬಗ್ಗೆ ಮಾತಾಡಿದ್ದೆವು. ಭರತರ ಹತ್ರ ನಮಗೆ ಇಲ್ಲಿಗೆ ಹೆಚ್ಚಾಗಿ ಇರುವುದು 2 ಕ್ಷೇತ್ರದ ಎಲ್ಲ ಕ್ಯಾಟ್ರಿಂಗ್ ಓನರ್ಸ್. ನಮ್ಮ ಈ ಟ್ಯಾಕ್ಸಿನ ವಿಷಯದಲ್ಲಿ ನಮಗೆ ಭಾರಿ ಕಷ್ಟ ಇದೆ ಈ ಸಲದ್ದು. ಅದನ್ನೊಂದು ನೀವು ಮನ್ನಾ ಮಾಡಿದ್ರೇ ಒಳ್ಳೆಯದು. ಇಲ್ಲೇ ಇದ್ದರೆ ಏನಾದರೂ ಸ್ವಲ್ಪ ಕಮ್ಮಿ ಮಾಡಿ. ಕಮ್ಮಿ ಅಂತ ಹೇಳಿದ್ರೆ ನಮ್ಮದರಲ್ಲಿ ಎಲ್ಲರೂ ಕಿಚನ್ ಇರೋದಿಲ್ಲ. ಬಾಂಬೆಯಲ್ಲಿ ಎಲ್ಲ ಇದೆ, ಒಂದು 10, 20, 50 ಫ್ಯಾಕ್ಟ್ರಿಗಳಿಗೆ ಒಂದೇ ಕಡೆಯಲ್ಲಿ ಕಿಚನ್. ಹಾಗೆ ಇಲ್ಲಿ ಸಹ ಒಂದು 10, 20, 15 ಜನ ಕ್ಯಾಟ್ರಿಂಗ್ನವರು ಒಟ್ಟು ಸೇರಿ ಒಂದು ಕಿಚನ್ ಮಾಡ್ತಾ ಇದ್ದೇವೆ. ಎಲ್ಲ ಕ್ಯಾಟ್ರಿಂಗ್ನವರು ಖಾಲಿ ಆಫೀಸ್ ಇರುವುದು. ಅವರಿಗೆ ಆಫೀಸಿಗೆ ಯಾವ ರೀತಿಯ ಟ್ಯಾಕ್ಸ್ ಇದೆ ಅದೇ ಟ್ಯಾಕ್ಸ್. ಅದನ್ನು ಸ್ವಲ್ಪ ಈ ಸಲ ಮಾತ್ರ ಮನ್ನಾ ಮಾಡಿದರೆ ಅಂದರೆ ಬದುಕುವಂಥ ಭಾರಿ ಕಷ್ಟದಲ್ಲಿದೆ ಈ ಸಲ ನಮ್ಮ ವ್ಯವಸ್ಥೆ. ಅದನ್ನು ಸಹ ನಮ್ಗೆ ತಿಳಿಸಬೇಕು. ನಾವಲ್ಲಿ ಆಫೀಸಲ್ಲಿ ಬಂದು ಮಾತಾಡಿದರೆ ಅದು ಅಷ್ಟೊಂದು ಅಂದರೆ ತುಂಬ ಜನ ಇರುವಾಗ ವ್ಯವಸ್ಥೆ ಇರುವುದಿಲ್ಲ. ಹಾಗೆ ಉಸ್ತುವಾರಿ ಸಚಿವರು ನಳಿನ್ ಕುಮಾರ್ ಕಟೀಲನ್ನು ಸಹ ಇವತ್ತು ನಾವು ಬರಲಿಕ್ಕೆ ಹೇಳಿದೆವು, ಅವರಿಗೆ ಬರಲಿಲ್ಲ. ನಮ್ಮ ವೇದವ್ಯಾಸರಿಗೆ ಆರೋಗ್ಯದ ದೃಷ್ಟಿಯಿಂದ ಬರಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ ಅವರನ್ನು ಸಹ ಕೂರಿಸಿ ನಾವೆಲ್ಲ ಇದನ್ನು ನಿಮ್ಮ ಹತ್ರ ಮಾತಾಡಬೇಕಂತಿತ್ತು. ಇದಕ್ಕೆಲ್ಲ ರೀತಿಯ ಸಹಕಾರ ನೀವು ಕೊಡಬೇಕಂತೇಳಿ ನಿಮ್ಮ ಹತ್ರ ಕಳಕಳಿ ವಿನಂತಿ ಮಾಡ್ತಾ, ಕ್ಯಾಟರಿಂಗ್ ಮಾಲಕರನ ಅಸೋಸಿಯೇಷನ್ದ ಉಪಾಧ್ಯಕ್ಷರು ಶ್ರೀ ಗೋಕುಲ್ ಕದ್ರಿ, ರಾಜೇಶ್, ಕೋಶಾಧಿಕಾರಿ ಯಶವಂತ್, ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಶಕಿಲಾ ಕಾವ, ಮನೋಹರ್ ಶೆಟ್ಟಿ,
ಇಂಚಿತ್ತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇತ್ತೇರು. ಕುಡ್ಲ ಕ್ಯಾಟರಿಂಗ್ ಮಾಲಕರನ ಅಸೋಸಿಯೇಷನ್ದ ಕಾರ್ಯದರ್ಶಿ ಶ್ರೀ ದೀಪಕ್ ಕೋಟ್ಯಾನ್ ತಂಕಲ ಸಿಬ್ಬಂದಿ ಬಳಗದ ಕಷ್ಟನ ಕಡಿಮೆ ಮಾಡ್ತಾರೆ. ತಂಕಲ್ ಹಿಡಿದು ಆಪಿನಾಥ ಸಗಾಯ ಒದಗಾದ ಕೊರೋನಾ ಮಹಾಮಾರಿ ಬೇಗಡೆ ನಾಶ ಅವಾರ್ಡ್ ಮಾತೆರೆಗಳ ಎಡ್ಡೆ ಅವಾರ್ಡ್ ಪಂಡದು ಸೊಲ್ಮೆ ಸಂದಾಯರು. ಅದೆಷ್ಟೋ ಬಡವರು, ಅದೆಷ್ಟೋ ಕಾರ್ಮಿಕರು ಇವತ್ತು ಅನ್ನ ಇಲ್ಲದೆ, ಊಟ ಇಲ್ಲದೆ ಬಳಲುವ ಪರಿಸ್ಥಿತಿ ನಮ್ಮ ಈ ಒಂದು ಜಮಾನದಲ್ಲಿ ನೋಡಿರೋದಂಥ ಪರಿಸ್ಥಿತಿ ಎದುರಾಗಿದೆ ನಮಗೆಲ್ಲರಿಗೂ. ಹಾಗೆ ಇದು ದಕ್ಷಿಣ ಕನ್ನಡ ಕ್ಯಾಟ್ರಿಂಗ್ ಮಾಲಕರ ಸಂಘ, ನಾವೆಲ್ಲ ಕ್ಯಾಟ್ರಿಂಗ್ ಮಾಲಕರು ಒಟ್ಟು ಸೇರಿ ಮೊದಲಿಗೆ ನಮ್ಮ ಕ್ಯಾಟ್ರಿಂಗ್ ಸಹೋದ್ಯೋಗಿಗಳು, ಪಾತ್ರೆ ತೊಳೆ ಇರ್ಬೋದು, ಅಡಿಗೆಯವರು ಇರ್ಬೋದು, ಅವರನ್ನು ಕಡು ಬಡವರನ್ನು ಗುರುತಿಸಿ ಅವರಿಗೆ ಮೊದಲು ನಾವು ಈ ಒಂದು ನಮ್ಮಿಂದ ಆಗುವಂಥ ಸಹಕಾರದ ಕಿಟ್ಟನ್ನು ನಾವು ಅವರಿಗೆ ವಿತರಿಸುವ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಅದೇ ರೀತಿ ಎಲ್ಲ ನಮ್ಮ ಕ್ಯಾಟ್ರಿಂಗ್ ಮಾಲಕರು ಒಟ್ಟು ಸೇರಿ ಇನ್ನೊಮ್ಮೆ ಇದನ್ನು ಪರಿಶೀಲಿಸಿ ಪುನಃ ಕೂಡ ಇದನ್ನು ಕಿಟ್ಟನ್ನು ಕೊಡುವ ಯೋಜನೆಯನ್ನು ಕೂಡ ರೂಪಿಸಿದ್ದೇವೆ. ಅದರೊಟ್ಟಿಗೆ ಹೊರಗಿನವರಿಗೆ, ಬಾಕಿಯವರಿಗೆ ಕೂಡ ಕಡು ಬಡವರನ್ನು ಗುರುತಿಸಿ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಸ್ಥಳೀಯ MLA MP ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೂ ಅದೆಷ್ಟೋ ಮಂದಿ ಮೂಲೆ ಮೂಲೆಯಲ್ಲಿ ಇನ್ನೂ ಕೂಡ ವಂಚಿತರಾಗಿದ್ದಾರೆ. ಅವರನ್ನು ಗುರುತಿಸಿ ನಮ್ಮಿಂದ ಕೈಲಾದಷ್ಟು ಆ ಒಂದು ಆಹಾರದ ಕಿಟ್ಟನ್ನು ಕೊಡಲಿಕ್ಕೆ ನಾವು ಅಣಿಯಾಗಿದ್ದೇವೆ. ಅದರೊಟ್ಟಿಗೆ ನಾವು ಈ ಒಂದು ಕೊರೋನಾಕ್ಕೆ ಮೊದಲಿಗಾಗಿ ನಾವು ಧನ್ಯವಾದ ಹೇಳಬೇಕು. ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಹಗಲು ಇರುಳು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಶ್ರಮದಿಂದ ಶ್ರಮಿಸಿ ಈ ಒಂದು ಕೊರೋನಾ ಹರಡದಂತೆ ಜನರನ್ನು ಮನೆಯಲ್ಲಿ ಕೂರಿಸುವುದೇ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇದಕ್ಕೆ ದಕ್ಷಿಣ ಕನ್ನಡ ಎಲ್ಲ ಪೊಲೀಸ್ ವರ್ಗ, ಕಮಿಷನರ್ ಎಲ್ಲರಿಗೂ ಕೂಡ ನಾವು ದಕ್ಷಿಣ ಕನ್ನಡ ಕ್ಯಾಟ್ರಿಂಗ್ ಮಾಲಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರೊಟ್ಟಿಗೆ ಡಾಕ್ಟರ್ಗಳು ಈಗ ಅದೆಷ್ಟೋ ತಮ್ಮ ಜೀವವನ್ನು ಹಂಗನ್ನು ತೊರೆದು ಈ ಒಂದು ಕೊರೋನಾ ವೈರಸ್ಗೆ ವಿರುದ್ಧವಾಗಿ ಅದಕ್ಕೆ ಒಂದು ಇಡೀ ಸಮಾಜದ ಪರವಾಗಿ ನಿಂತಹ ಡಾಕ್ಟ್ರುಗಳಿಗೆ ಕೂಡ ನಾವು ದಕ್ಷಿಣ ಕನ್ನಡ ಕ್ಯಾಟ್ರಿಂಗ್ ಮಾಲಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿ ಯಾರೆಲ್ಲ ಸಂಘ ಸಂಸ್ಥೆಗಳು ಅದೆಷ್ಟೋ ಮಂದಿ ಒಂದು ಜಿಲ್ಲೆಯನ್ನು ಉಳಿಸಬೇಕು, ಎಲ್ಲ ಜನರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರೂ ಜೀವಕ್ಕೆ ರಕ್ಷಣೆಯಾಗಿ ನಿಂತು ಅದೆಷ್ಟೋ ದುಡಿಯುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾವು ದಕ್ಷಿಣ ಕನ್ನಡ ಕ್ಯಾಟ್ರಿಂಗ್ ಮಾಲಕರ ಸಂಘದ ವತಿಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕೊರೋನಾವನ್ನು ನಾವು ಹರಡದಂತೆ ಎಲ್ಲರೂ ಇದಕ್ಕೆ ಸಾಥ್ ನೀಡೋಣ. ಆದಷ್ಟು ನಮ್ಮಿಂದ ಎಷ್ಟಾಗ್ತಿದೆ ಅಷ್ಟು ನಮ್ಮಲ್ಲಿದ್ದರೆ ಎಲ್ರಿಗೂ ಒಂದು ಸಹಕಾರ ಮನೋಭಾವವನ್ನು ಮಾಡ್ತಿದ್ದಾರೆ. ಅದೊಟ್ಟಿಗೆ ನಾವು ಕೂಡ ಮಾಡ್ತಾ ಇದ್ದೇವೆ. ನಮಗೂ ಕೂಡ ಬಾಕಿಯವರು ಕೈ ಜೋಡಿಸಿದರೆ, ಯಾರಿಗೂ ಏನಾದರೂ ಕೊಡಲಿಕ್ಕೆ ಇಚ್ಛೆ ಇದ್ದರೆ ಬಡವರಿಗೆ ನಾವು ಕೂಡ ನಮಗೆ ತಲುಪಿಸಲಿ, ನಾವು ಅವರಿಗೆ ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಎಂದು ಹೇಳುತ್ತಾ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಅದೇ ರೀತಿ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಒಂದೇ ಮಾತಿನಲ್ಲಿ ಅವರನ್ನೆಲ್ಲ ವಂದಿಸುತ್ತೇವೆ.